ಹಾಯ್! ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಎಲ್ಲರಿಗೂ ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ನಾವಿವತ್ತು ಚಿಕನ್ ಮಂಚೂರಿ ಮಾಡುವ ಅಂತಿದ್ದೇವೆ. ಹೇಗಪ್ಪ ಮಾಡೋದಂದರೆ ತುಂಬ ಈಸಿ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರದಲ್ಲಿ ಕಬಾಬ್ ಹುಡಿ ಹಾಕಬೇಕು. ಕಬಾಬ್ ಮಸಾಲ ಹುಡಿ. ಇದು ಯಾಕಂದರೆ ಮೊದಲು ಚಿಕನ್ ಮಂಚೂರಿ ಮಾಡೋಕ್ಕೆ ಮೊದಲು ಚಿಕನ್ ಕಬಾಬ್ ಮಾಡಬೇಕು. ಅದಕ್ಕೆ ಮೊದಲು ಕಬಾಬ್ ಹುಡಿ ಒಂದು ಪಾತ್ರೆಗೆ ಹಾಕೋಣ. ಅದಾದಮೇಲೆ ಏನು ಮಾಡೋದಂದರೆ ಕಬಾಬ್ ಹುಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇವೆ. ಈಗ ನಾವು 1 kg ಚಿಕನ್ನಿಗೆ ಮಾಡ್ತಿರೋದು, ಹಾಗಾಗಿ 2 ಪ್ಯಾಕೆಟ್ ಕಬಾಬ್ ಹುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಪ್ಯಾಕೆಟ್ ತಗೊಂಡಿದ್ದೇವೆ. ಅದಾದಮೇಲೆ ಕಸ್ತೂರಿ ಮೇಥಿ ಹಾಕ್ತಿದ್ದೇವೆ. ಇದು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಕಬಾಬು. ನೆಕ್ಸ್ಟ್ 2 ಎಗ್ ತಗೊಂಡಿದ್ದೇವೆ. ಈಗ ಎಗ್ ಹಾಕ್ತಿದ್ದೇವೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಕಬಾಬ್ ಮಾಡೋದು ಹೇಗೂ ಅಂತ ಗೊತ್ತಿರುತ್ತೆ, ಆದರೂ ಹೇಳ್ತಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಆನಂತರ ಚಿಕನ್ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನು ಚಿಕನ್ ಹಾಕ್ತಿದ್ದೇವೆ. ನೋಡಿ, ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸ್ ತಗೊಳ್ಳಿ. ಇದಕ್ಕೆ ಚಿಕ್ಕ ಚಿಕ್ಕ ಪೀಸ್ ಬೇಕಾದ್ದು ನಿಮಗೆ ಹೇಗೆ ಬೇಕೋ ಹಾಗೆ ತಗೊಂಡ್ರೆ ಆಯಿತು. ಈಗ ಎಲ್ಲ ಚಿಕನ್ ಹಾಕಿ ಆಯಿತು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಆನಂತರ ಕಬಾಬ್ ಮಾಡ್ಕೊಳ್ಳೋದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ, ಯಾಕಂದರೆ ಗೋಬಿ ಮಂಚೂರಿ ಥರನೇ ಇರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 5 ನಿಮಿಷ ಹಾಗೆ ಬಿಡಬೇಕು. ಆನಂತರ ಕಬಾಬ್ ಮಾಡೋದು. 5 ನಿಮಿಷ ಬಿಟ್ಟಾದಮೇಲೆ ಎಣ್ಣೆ ಕುದಿಲಿಕ್ಕೆ ಇಡಬೇಕು. ಇದು ಒಳ್ಳೆ ಕುದ್ದಾದಮೇಲೆ ನಾವು ಚಿಕನ್ ಪೀಸ್ ಎಲ್ಲ ಹಾಕ್ತಿದ್ದೇವೆ. ಇದು ಆಫ್ ಬಾಯ್ಲ್ ಆದರೆ ಸಾಕು, ಯಾಕಂದರೆ ಇನ್ನೊಮ್ಮೆ ಅದನ್ನು ಇದಕ್ಕೆ ಮಸಾಲ ಹಾಕುವಾಗ ಹಾಕ್ಲಿಕ್ಕೆ ಉಂಟಲ್ಲ ಚಿಕನ್, ಅದಕ್ಕೆ. ಈಗ ಕಬಾಬ್ ಚಿಕನ್ ಪೀಸ್ ಎಲ್ಲ ಹಾಕ್ತಿದ್ದೇವೆ. ಆಲ್ಮೋಸ್ಟ್ ಎಲ್ಲರಿಗೂ ಕಬಾಬ್ ಮಾಡೋಕ್ಕೆ ಬರುತ್ತೆ, ಆದರೂ ನಾವು ಫುಲ್ ರೆಸಿಪಿ ಮಾಡೋದ್ರಿಂದ ಹೇಗೆ ಅಂತ ತೋರಿಸ್ತಿದ್ದೇವೆ ಅಷ್ಟೇ. ಮತ್ತು ಹಾಗೆ ಹೇಳಿದಾಗೆ ಕಸೂರಿ ಮೇಥಿ ಹಾಕಿದರೆ ಕಬಾಬ್ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೇವೆ. ನೀವು ಒಮ್ಮೆ ಹೇಗೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮಗುಚಿ ಎಲ್ಲ ಹಾಕ್ಕೊಳ್ಬೇಕು. ಆಫ್ ಬಾಯ್ಲಾದರೂ ಆಗಲೇಬೇಕು, ಹಾಗಾಗಿ ಮಗುಚಿ ಹಾಕಿದ್ದೇವೆ. ಇನ್ನು ಆಫ್ ಬಾಯ್ಲ್ ಆದಮೇಲೆ ತೆಗಿತೇವೆ. ಕಬಾಬ್ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಆನಂತರ ಮಂಚೂರಿ ಮಾಡೋದು ತುಂಬ ಈಸಿ. ಇದು ಇಷ್ಟು ಬಾಯ್ಲ್ ಆದರೆ ಸಾಕು. ಈಗ ನಾವು ತೆಗಿತಿದ್ದೇವೆ. ಇಷ್ಟಾದರೂ ಬಾಯ್ಲ್ ಆಗಿರಬೇಕು. ಇನ್ನು ನಾವೇನು ಮಾಡ್ತಿದ್ದೇವೆ ಅಂದರೆ ಇನ್ನೊಂದು ಬಾಣಲಿ ತೆಗೊಂಡು ಆಗ ಕಬಾಬಿಗೆ ಯೂಸ್ ಮಾಡಿದ ಎಣ್ಣೆಯಿಂದ ಸ್ವಲ್ಪ ಹಾಕ್ತಿದ್ದೇವೆ. ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಅಂದರೆ 2-3 ಸ್ಪೂನ್ ಸಾಕು. ಆಮೇಲೆ ಈರುಳ್ಳಿ ಹಾಕ್ತಿದ್ದೇವೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಿದ್ದೇವೆ. ಮಂಚೂರಿಗೆ ಹೇಗೆ ಈರುಳ್ಳಿ ಇರುತ್ತೋ ಹಾಗೆ. ಈರುಳ್ಳಿ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಿ. ಇದು ಹಸಿ ವಾಸನೆ ಹೋಗಲಿಕ್ಕೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಈಗ ನಾವು ಹಾಕ್ತಿದ್ದೇವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳನೂ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ, ಹಾಗಾಗಿ ಹಾಕ್ಕೊಂಡಿದ್ದೇವೆ. ಈಗ ಕಾಯಿ ಮೆಣಸು ಹಾಕ್ತಿದ್ದೇವೆ. ನಾವು 2 ಕಾಯಿ ಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಿದ್ದೇವೆ.
2 ಸಾಕು ಅನಿಸುತ್ತೆ, ಯಾಕಂದರೆ ಇನ್ನೂ ಚಿಲ್ಲಿ ಪೌಡ್ರ್ ಹಾಕೋದಿದೆ, ಹಾಗೆ 2 ಸಾಕು. ನಾವು 2 ಹಾಕಿದ್ದೇವೆ, ನಿಮ್ಗೆ ಇನ್ನೂ ಸ್ಪೈಸಿಯಾಗಿ ಬೇಕಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇವೆ, ಕೊನೆಯಲ್ಲಿ ಇನ್ನೊಮ್ಮೆ ಹಾಕಲಿಕ್ಕಿದೆ, ಈಗ ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಈಗ ಅರಶಿನ ಹಾಕ್ಕೊಳ್ಬೇಕು. ನಂತರ 1 ಸ್ಪೂನು ಗರಂ ಮಸಾಲ ಪೌಡರ್, ಆನಂತರ ಜೀರಾ ಪೌಡರ್ ಹಾಕ್ತಿದ್ದೇವೆ. ಈಗ ಹೇಳಿದಾಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೇವೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಈಗ ಸಾಸ್ ಹಾಕೋದಿದೆ. ಸೋಯಾ ಸಾಸ್ ಹಾಕ್ತಿದ್ದೇವೆ, 1 ಸ್ಪೂನ್ ಸಾಕು ಸೋಯಾ ಸಾಸ್. ಈಗ ಕಾಂಟಿನೆಂಟಲ್ ಸಾಸನ್ನು ಹಾಕಿ. ನಾವು 1 ಕಪ್ನಷ್ಟು ಕಾಂಟಿನೆಂಟಲ್ ಸಾಸ್ ತಗೊಂಡಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇವೆ. ಸ್ವಲ್ಪ ನೀರು ಹಾಕ್ತಿದ್ದೇವೆ, ಯಾಕಂದರೆ ಗ್ರೇವಿಗೆ ಬೇಕಾಗುತ್ತೆ ಅದಕ್ಕೆ. ಈಗ ಆಗಲೇ ಮಾಡಿಟ್ಟ ಕಬಾಬನ್ನು ಹಾಕ್ತಿದ್ದೇವೆ. ನಾವಿಷ್ಟು ಚಿಕ್ಕ ಪೀಸ್ ಮಾಡಿದ್ದೇವೆ, ಇದಕ್ಕಿಂತ ಚಿಕ್ಕ ಪೀಸ್ ಮಾಡಿದ್ರೂ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೆಷ್ಟು ನೀರು ಹಾಕಿದ್ರೂ ನೋಡಿ ಇಷ್ಟೇ ಗ್ರೇವಿ ಬಂದಿರೋದು. ಇಷ್ಟು ಸಾಕು ಗ್ರೇವಿ. ಈಗಾಗಲೇ ಹೇಳಿದ್ದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿರಿ ಅಂತ ಹೇಳಿದ್ದೆ, ಅದನ್ನೀಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗೋಬಿ ಮಂಚೂರಿ ಥರನೇ ಕಾಣಿಸ್ತಿಲ್ವಾ? ಸಿಂಪಲಾಗಿ ಚಿಕನ್ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೇವೆ. ಈಗ ನೀವು ಇದನ್ನು ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಫೈನಲಿ ಹೀಗಾಗಿದೆ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಲಾಸ್ಟಿಗೆ 1 ಕಪ್ಪಿಗೆ ಹಾಕಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇವೆ. ಫೈನಲಿ ಹೀಗಾಗಿದೆ. ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.